ಮಂಗಳೂರು ಇದು ತುಳುನಾಡು. ಅದೆಷ್ಟೋ ಪ್ರೇಕ್ಷಣೀಯ ಸ್ಥಳಗಳ ನಾಡು. ಒಂದೆಡೆ ಕಣ್ಮನ ತಣಿಸುವ ಕಡಲ ಕಿನಾರೆಗಳು, ಇನ್ನೊಂದೆಡೆ ದೇವಸ್ಥಾನ, ಚರ್ಚ್, ಮಸೀದಿಗಳನ್ನೊಳಗೊಂಡ ಕಲೆ, ಕಾರ್ಣಿಕತಾ ಬೀಡು, ದೈವಾರಾಧನೆ, ಹುಲಿವೇಷ, ತುಳುನಾಡಿನ ಗಂಡುಕಲೆಯೊಂದಿ ಪ್ರಸಿದ್ಧಿಯ ಯಕ್ಷಗಾನ. ಹೀಗೆ ಹೇಳ ಹೊರಟರೆ ಮುಗಿಯದ ಅಧ್ಯಾಯ. ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಸಾಕು, ದೇಶದೆಲ್ಲೆಡೆ ಹೆಸರುವಾಸಿಯಾದ ಚಿರಪರಿಚಿತ ಪ್ರದೇಶ. ಇಲ್ಲಿನ ಉದ್ಯಮ, ವೈದ್ಯಕೀಯ ವ್ಯವಸ್ಥೆ, ಶಿಕ್ಷಣ ಕ್ಷೇತ್ರ, ಕಲೆ, ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಉತ್ಸವಗಳು, ಪ್ರವಾಸಿ ಸ್ಥಳಗಳು, ಕಾರ್ಣಿಕದ ದೈವಗಳು, ಪುರಾತನ ಇತಿಹಾಸವನ್ನ ಹೊಂದಿರುವಂತಹ ಸುಂದರ ದೇವಾಲಯಗಳು ನೆಲೆಗೊಂಡಿರುವ ಹಿನ್ನೆಲೆಯಲ್ಲಿಯೇ ದಕ್ಷಿಣ ಕನ್ನಡ ಜಿಲ್ಲೆ ದೇಶದೆಲ್ಲೆಡೆ ಅಲ್ಲದೆ ವಿದೇಶದಲ್ಲಿಯೂ ಪ್ರಖ್ಯಾತಿಯನ್ನ ಪಡೆದಿದೆ. ಇವೆಲ್ಲದರ ನಡುವೆ ಮಂಗಳೂರಿಗೆ ಆಗಮಿಸುವ ದೇಶ ವಿದೇಶದ ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ಪಿಲಿಕುಳ ನಿಸರ್ಗಧಾಮ. ರಜಾ ದಿನ ಬಂತೆಂದ್ರೆ ಸಾಕು, ಪ್ರವಾಸಿಗರ ದಂಡು ಸಾಗಿ ಬರುತ್ತದೆ. ಮೋಜು ಮಸ್ತಿಗೆ ಮಾನಸ ವಾಟರ್ ಪಾರ್ಕ್, ಪಿಲಿಕುಳ ಬೋಟಿಂಗ್, ಪಿಲಿಕುಳ ಪ್ಲಾನಿಟೇರಿಯಂ, ಪಿಲಿಕುಳ ಸೈನ್ಸ್ ಸೆಂಟರ್, ಡಾಕ್ಟರ್ ಶಿವರಾಮ್ ಕಾರಂತ ಜೈವಿಕ ಉದ್ಯಾನವನ, ಪ್ರಾಣಿ ಸಂಗ್ರಹಾಲಯ, ಪಿಲಿಕುಳ ಲೇಕ್ ಗಾರ್ಡನ್, ಹೀಗೆ 10 ಹಲವು ಪ್ರೇಕ್ಷಣೀಯ ತಾಣಗಳು ಒಂದೇ ಸೂರಿನಡೆ. ರಜೆಯಲ್ಲಿ ಪ್ರವಾಸ ಹೋಗಲು ಯೋಜನೆ ಹಾಕುತ್ತಿರುವವರು ಮಂಗಳೂರಿಗೆ ಬರಬಹುದು. ಮಂಗಳೂರು ನಗರದ ಹೊರವಲಯದಲ್ಲಿರುವ ಡಾಕ್ಟರ್ ಶಿವರಾಮ್ ಕಾರಂತ ಪಿಲಿಕುಳ ನಿಸರ್ಗಧಾಮಕ್ಕೆ ಭೇಟಿ ನೀಡಬಹುದು. ಪ್ರವಾಸಿಗರನ್ನ ಆಕರ್ಷಿಸುವ ಪ್ರಕೃತಿ ಸೌಂದರ್ಯದ ತಾಣವಿದು. ಹಚ್ಚ ಹಸುರಿನ ಪ್ರಕೃತಿಯ ತೊಟ್ಟಿಲೊಳಗೆ ನಾನಾ ಪ್ರಾಣಿ ಪಕ್ಷಿಗಳ ಕಲರವ, ಪರಿಶುದ್ಧ ಪರಿಸರದಲ್ಲಿ ಜೀವ ವೈವಿಧ್ಯತೆಗಳ ಅಪೂರ್ವ ಸಂಗಮವಿದೆ. ಪಿಲಿಕುಳ ಎನ್ನುವುದು ತುಳು ಭಾಷೆಯ ಪದ. ಪಿಲಿ ಎಂದರೆ ಕನ್ನಡದಲ್ಲಿ ಹುಲಿ ಎಂದು, ಕುಳ ಎಂದರೆ ಕೊಳ ಎಂಬ ಅರ್ಥವನ್ನ ನೀಡುತ್ತದೆ. ಹಿಂದಿನ ಕಾಲದಲ್ಲಿ ಪಿಲಿಕುಳ ಎಂಬ ಸ್ಥಳವು ದಟ್ಟಾರಣ್ಯವಾಗಿತ್ತು. ಆಗ ಹೆಚ್ಚಿನ ಸಂಖ್ಯೆಯ ಹುಲಿಗಳು ಅಲ್ಲಿದ್ದವು. ಆದ್ದರಿಂದ ಅದಕ್ಕೆ ಪಿಲಿಕುಳ ಎಂಬ ಹೆಸರು ಬಂದಿತ್ತು. 370 ಎಕರೆಯಲ್ಲಿ ಪಿಲಿಕುಳ ನಿಸರ್ಗಧಾಮವಿದೆ. ಸಸ್ಯಧಾಮ, ಮತ್ಸ್ಯಾಲಯ, ಸಂಸ್ಕೃತಿ ಗ್ರಾಮ, ಕರಕುಶಲ ಗ್ರಾಮ, ಪ್ರಾದೇಶಿಕ ವಿಜ್ಞಾನ ಕೇಂದ್ರ, ಅಮ್ಯೂಸ್ಮೆಂಟ್ ಪಾರ್ಕ್, ಗಾಲ್ಫ್ ಕೋರ್ಸ್, ಪ್ರವಾಸಿ ಕುಟೀರ, ದೋಣಿ ವಿಹಾರ ಮುಂತಾದ ಆಕರ್ಷಣೆಗಳು ಇಲ್ಲಿವೆ. 150 ಎಕರೆಯ ಮೃಗಾಲಯದಲ್ಲಿ ಹುಲಿ, ಸಿಂಹ, ಚಿರತೆ, ಕರಡಿ, ಆನೆ, ಜಿಂಕೆ, ಕಡವೆ, ಕಾಡು ಕುರಿ ಸಹಿತ 400ಕ್ಕೂ ಹೆಚ್ಚು ವನ್ಯ ಪ್ರಾಣಿಗಳಿವೆ, ಪಕ್ಷಿಗಳಿವೆ. 15ಕ್ಕಿಂತಲೂ ಹೆಚ್ಚು ಕಾಳಿಂಗ ಸರ್ಪಗಳಿವೆ. ಸಸ್ಯಧಾಮದಲ್ಲಿ 282 ಅಪರೂಪದ ಜಾತಿಗೆ ಸೇರಿದ ಸಸ್ಯಗಳಿವೆ. 60,000ಕ್ಕೂ ಅಧಿಕ ಗಿಡಗಳಿವೆ. ಪಶ್ಚಿಮ ಘಟ್ಟ ಕರಾವಳಿ ಪ್ರದೇಶದ 82ಕ್ಕೂ ಅಧಿಕ ಜಾತಿಯ ಸಿಹಿ ನೀರಿನ ಮೀನು ತಳಿಗಳು ಇಲ್ಲಿ ನೋಡಬಹುದು. ತುಳುನಾಡಿನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಲು ಇಲ್ಲಿ ಕಲಾಗ್ರಾಮ ನಿರ್ಮಿಸಲಾಗಿದೆ. ಇಲ್ಲಿ ಗ್ರಾಮದಲ್ಲಿ ಗ್ರಾಮೀಣ ಪರಿಸರವನ್ನ ಬಿಂಬಿಸುವ ಅದ್ಭುತ ಕಲಾಕೃತಿಗಳಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಗೆ ಕನ್ನಡಿ ಹಿಡಿಯುತ್ತದೆ. ತುಳು ಸಂಸ್ಕೃತಿಯನ್ನ ಬೆಳೆಸುವ, ಉಳಿಸುವ ನೆಲೆಯಲ್ಲಿ ಮಂಗಳೂರು ನಗರದಿಂದ ಹೊರವಲಯದಲ್ಲಿ ವಿಸ್ತಾರವಾದ ಪ್ರದೇಶವಾದ ವಾಮಂಜೂರಿನಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ ಪಿಲಿಕುಳ ನಿಸರ್ಗಧಾಮ ನಿಂತಿದೆ. ಕುಶಲಕರ್ಮಿ ಗ್ರಾಮ ಪಿಲಿಕುಳ ನಿಸರ್ಗಧಾಮದ ಒಂದು ಪ್ರಮುಖ ಅಂಗ. ಇಲ್ಲಿ ಅಳಿದು ಹೋಗುವ ತುಳುನಾಡಿನ ಕೃಷಿ ಪರಂಪರೆಯ ಮೂಲ ಕೆಲಸಗಳನ್ನ ಪ್ರಾತ್ಯಕ್ಷಿಕೆಯ ರೂಪದಲ್ಲಿ ನೋಡಲು ಸಾಧ್ಯ. ಈ ಗ್ರಾಮದಲ್ಲಿ ಮಡಕೆ ಮಾಡುವವನ ಮನೆ, ಅವಲಕ್ಕಿ ಗುದ್ದುವವರ ಮನೆ, ಮರದ ಕೆಲಸ ಮಾಡುವವರ ಮನೆ, ಗಾಣದವರ ಮನೆ, ಬೆತ್ತ ನೇಯುವವರ ಮನೆ, ಬಟ್ಟೆ ನೇಯುವವರ ಮನೆ, ಕಬ್ಬಿಣದ ಆಚಾರಿಗಳ ಮನೆ, ಕಲ್ಲುಗುಟ್ಟಿಗಳ ಮನೆ, ಹೀಗೆ ಹಲವು ಮನೆಗಳವರು ಸಂಸಾರ ಸಮೇತ ಬದುಕುತ್ತಿದ್ದಾರೆ. ಹೌದು, ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೂ ಕಾರಣವಿದೆ. ಮಂಗಳೂರು ಮೀನು ಪ್ರಿಯರ ಊರು ಎಂದರೆ ತಪ್ಪಾಗಲಾರದು. ಇದಕ್ಕೆ ಪೂರಕವೆನ್ನುವಂತೆ ಪಿಲಿಕುಳದ ಲೇಕ್ ಗಾರ್ಡನ್ನಲ್ಲಿ ಮತ್ಸ್ಯೋತ್ಸವ ನಡೆಯಿತು. ಅಂದು ಪಿಲಿಕುಳದ ಲೇಕ್ ಗಾರ್ಡನ್ನಲ್ಲಿ ಮೀನು ಪ್ರಿಯರ ದಂಡು ಕಂಡು ಬಂತು. ಅಲ್ಲೇ ಇರುವ ಕೆರೆಯಿಂದ ಹಿಡಿದ ಮೀನುಗಳ ಮಾರಾಟ ಬಹಳ ಜೋರಾಗಿಯೇ ಕಂಡು ಬಂತು. ಆಗ ತಾನೇ ಹಿಡಿದ ತಾಜಾ ಮೀನುಗುವ ಮೀನುಗಳನ್ನ ಮುಗಿಬಿದ್ದು ಖರೀದಿಸಿದ್ರು ಜನತೆ.
ಇನ್ನು ಕೆಲವರು ಚಿಕ್ಕ ಚಿಕ್ಕ ಮೀನಿನ ಮರಿಗಳನ್ನ ಮನೆಯಲ್ಲೇ ಸಾಕುವ ಸಲುವಾಗಿ ಖರೀದಿಸಿದ್ರು ಮತ್ತು ಕೆಲವರು ಚಿಕ್ಕ ಚಿಕ್ಕ ಮೀನಿನ ಮರಿಗಳನ್ನ ಕೆರೆಗೆ ಬಿಟ್ರು. ಕೆರೆಯಿಂದ ಆಗತಾನೆ ಹಿಡಿದ ಮೀನುಗಳನ್ನ ನೇರ ಖರೀದಿಸುವ ಅವಕಾಶ, ಸಮುದ್ರದ ತಾಜಾ ಮೀನುಗಳ ವಿವಿಧ ಖಾದ್ಯಗಳನ್ನ ಸ್ಥಳದಲ್ಲೇ ತಯಾರಿಸಿ ಮಾರಾಟ, ಸಮುದ್ರ ಮೀನುಗಳ ಹಾಗೂ ಮೀನಿನ ಮೌಲ್ಯವರ್ಧಿತ ಉತ್ಪನ್ನ, ಅಲಂಕಾರಿಕ ಮೀನುಗಳ ಪ್ರದರ್ಶನ ಮತ್ತು ಮಾರಾಟ. ಪಿಲಿಕುಳದ ಡಾಕ್ಟರ್ ಶಿವರಾಮ್ ಕಾರಂತ ನಿಸರ್ಗಧಾಮದಲ್ಲಿ ರವಿವಾರ ಆಯೋಜಿಸಿದ್ದ ಪಿಲಿಕುಳ ಮತ್ಸ್ಯೋತ್ಸವ ಹಾಗೂ ಕ್ಷೇತ್ರೋತ್ಸವ ಮೀನು ಪ್ರಿಯರ ಸಾರ್ವಜನಿಕರ ಮನಸೆಳೆಯಿತು. ಕರ್ನಾಟಕ ಮೀನುಗಾರಿಕಾ ಇಲಾಖೆ, ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ಹಾಗೂ ಪಿಲಿಕುಳ ಡಾಕ್ಟರ್ ಶಿವರಾಮ್ ಕಾರಂತ ನಿಸರ್ಗಧಾಮದ ಜಂಟಿ ಆಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಮಗೆ ಒಂದು ನೆಕ್ಸ್ಟ್ ಇಯರ್ ಫಿಶಿಂಗ್ ಮಾಡಲಿಕ್ಕೆ ಸಿಕ್ಕಿದ್ರೆ ತುಂಬ ಖುಷಿ ಆಗ್ತಿತ್ತು. ಒಳ್ಳೆಯದಾಯಿತು. ಈ ಸತಿ ಎಕ್ಸ್ಪೀರಿಯನ್ಸ್ ನಮಗೆ ಸಂಡೇ ಇಷ್ಟು ಒಳ್ಳೆ ಮೀನು ಇಡಲಿಕ್ಕೆ ಸಿಕ್ಕಿತ್ತು, ರಾಹು ಬೇರೆ ಮೀನುಗಳೆಲ್ಲ ನೋಡಲಿಕ್ಕೆ ಸಿಕ್ಕಿತ್ತು, ಅದರೊಟ್ಟಿಗೆ ಸೆಲ್ಫಿ ಎಲ್ಲ ತೆಗೆದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮತ್ತು ನನ್ನ ಫ್ರೆಂಡ್ಸ್ ಒಟ್ಟಿಗೆ ನಾನೆಲ್ಲ ಎಂಜಾಯ್ ಮಾಡ್ತಿದ್ದೇನೆ. ಇಲ್ಲಿ ವಾಟರ್ ಫಾಲ್ಸ್ ಟೈಪ್ ಎಲ್ಲ ಇದೆ, ಸೂಪರ್ ಇದೆ. ಮತ್ತು ನಾನು ಮನೆಗೆ ಹೋಗಿ ಫಿಶ್ ಫ್ರೈ ಮಾಡಿ ತಿಂತೀನಿ. ನಾವು ಪರ್ಚೇಸ್ ಮಾಡ್ತಿದ್ದೀವಿ ಫಿಶನ್ನು. ವರ್ಷಕ್ಕೆ ಒಮ್ಮೆ ಒಂದು ಪಿಲಿಕುಳದಲ್ಲಿ ಮತ್ಸ್ಯೋತ್ಸವದ ಸಂದರ್ಭದಲ್ಲಿ ಇದು ನನ್ನ ಪ್ರಥಮ ಅನುಭವ. ಇಲ್ಲಿ ನಾವು ತಾಜಾ ಮೀನುಗಳನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ತೆಗೆದ ತಾಜಾ ಮೀನುಗಳ ವೆರೈಟಿಯಲ್ಲಿ ನಾವು ಕೆಲವುಗಳನ್ನು ಈಗ ಫಸ್ಟ್ ಟೈಮ್ ಟೇಸ್ಟ್ ಮಾಡಿ ಅಡುಗೆ ಮಾಡಿ ನೋಡಲಿಕ್ಕೆ ತಗೊಂಡಿದ್ದೇವೆ. ನಮಗೆ ಬಹಳ ಖುಷಿ ಆಯಿತು. ಇನ್ನೂ ಸಹ ಜನ ಕ್ರೌಡ್ ಆಲ್ರೆಡಿ ತುಂಬ ಇದ್ದಾರೆ. ಇನ್ನೂ ಸಹ ತುಂಬ ಕ್ರೌಡ್ ಮ್ಯಾಂಗ್ಳೂರವರು ಬಂದು ಇಲ್ಲಿ ತಾಜಾ ಮೀನುಗಳನ್ನು ನೋಡಿ ಖುಷಿ ಪಡಬೇಕಂತೇಳಿ ನನ್ನ ಅಭಿಪ್ರಾಯ. ನಾವು ಅಕ್ವೇರಿಯಂ ಮೀನು ಮತ್ತು ಪಾಂಡ್ ಫಿಶ್ಗೆ ಫಸ್ಟ್ ಟೈಮ್ ನೋಡಲಿಕ್ಕೆ ಅಂತ ಬಂದದ್ದು. ಅದರ ಮೇಲೆ ಇಂಟ್ರೆಸ್ಟ್ ಉಂಟು ನಮಗೆ, ಅದು ಬಿಸ್ನೆಸ್ ಮಾಡಲಿಕ್ಕೆ. ಅದಕ್ಕೆ ಹೋದ ಸರಿ ಅದು ಸರ್ಟಿಫಿಕೇಟ್ ಕೋರ್ಸಿಗೆ ನಾವು ಒಮ್ಮೆ ಹೋಗಿ ಅದರ ಎಕ್ಸ್ಪೀರಿಯನ್ಸ್ ಅನುಭವವನ್ನು ಅಲ್ಲಿಂದ ಇಲ್ಲಿ ನೈಜವಾಗಿ ನೋಡಲಿಕ್ಕೆ ಅಂತೇಳಿ ಬಂದದ್ದು. ಒಂದಿಟ್ಟು ನಡತೊಂದು ಬೊಕ್ಕ ಈ ಮೀನಿಂದ ನಾವು ಈ ಟೈಮ್ ಎಡ್ಡೆ ದಯನ್ ಪಂಡ ಪಾತ್ರ ಸಹ ಒಂದು ಪೂರ ಪಾಡ್ತು ಸ್ಟಾಕ್ದ ಮೀನು ಜೊತೆ ನೋಡ್ತೆ. ಇಂಚಿನ ಮೀನು ಪೂರ ಬಾರಿ ಎಡ್ಡೆ ಇಂದಿಟ್ಟಿಲ್ಲ ಬೊಕ್ಕ ಚೀಪ್ ರೇಟ್ ಇಲ್ಲ, ಒಂಚೂರು ಎಡ್ಡೆ ರೇಟ್ ಇಲ್ಲ ಅಂತೀರಿ. ಫ್ರೆಶ್ ಆಯ್ನ ಮೀನಲ್ಲ ಗೋವೆ ಜೀರಿಗೆ ತೈತಿನ ಮೀನು ಹತ್ತು ಜೂ ಇಪ್ಪುನ ಮೀನು ಅಪ್ಪಗನೆ ಬರ್ತದೆ, ಅದೇ ಗಣೆ ಒಂದು ಮಾಡ್ಕೊಳ್ಳೋ ಮೀನು ಅಂದರೆ ಎಡ್ಡೆ ಒಂದು ಮಾಡ್ತೀರಿ. ವರ್ಷ ಪ್ರತಿಲ್ಲ ಒಂದು ಆವಂದುಂಡು ಸರಿ ಯಾನು ಒಂದು ಟಾಂಕೆರ ಅಂದು ಬಂದದ್ದು ಅಂತ ಮೀನಿಗೆ ತೊಂಡೆ ತೊಂದರೆ ಎಡ್ಡೆ ರೆಸ್ಪಾನ್ಸ್ ಉಂಟು. ಪಿಲಿಕುಳದ ದೋಣಿ ವಿಹಾರ ಕೆರೆಯಲ್ಲಿ ಬೆಳೆಸಲಾಗಿದ್ದ ಕಾಟ್ಲಾ, ರೋಹಾ, ಮುರುಗಲ್ ಮೀನುಗಳನ್ನು ಸಾರ್ವಜನಿಕರ ಸಮ್ಮುಖದಲ್ಲೇ ಬಲೆಯಿಂದ ತೆಗೆದು ಹರಾಜು ಹಾಕಲಾಯಿತು. 5 ರಿಂದ 10 ಕಿಲೋ ತೂಕದವರೆಗಿನ ಮೀನುಗಳಿದ್ದು ಕಿಲೋಗೆ ಕನಿಷ್ಠ 150 ರೂಪಾಯಿಯಿಂದ ಪ್ರಾರಂಭವಾಗಿ ಹರಾಜು ನಡೆಯಿತು. 2 ವರ್ಷಗಳ ಹಿಂದೆ ಕೆರೆಯಲ್ಲಿ ಬಿಡಲಾಗಿದ್ದ ಮೀನು ಮರಿಗಳು ಬೆಳೆದಿದ್ದು ಇವುಗಳನ್ನು ರವಿವಾರ ಬಲೆ ಹಾಕಿ ಹಿಡಿದು ಮಾರಾಟ ಮಾಡಲಾಯಿತು. ಒಂದೊಂದು ಮೀನು 600 ರಿಂದ 700 ರೂಪಾಯಿವರೆಗೆ ಮಾರಾಟವಾಯಿತು. ಕರ್ನಾಟಕ ಮೀನುಗಾರಿಕಾ ಕಾಲೇಜಿನ ವತಿಯಿಂದ ಅಲಂಕಾರಿಕ ಮೀನು ಮರಿಗಳ ಪ್ರದರ್ಶನ ಹಾಗೂ ಮಾರಾಟ ಆಯೋಜಿಸಲಾಗಿತ್ತು. ವಿವಿಧ ಜಾತಿಯ ಮೀನು ಮರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಯಿತು. ಮೀನು ಸಂತತಿ ವೃದ್ಧಿಸುವ ನಿಟ್ಟಿನಲ್ಲಿ ಕೆರೆಗೆ ಹೊಸದಾಗಿ ಮೀನಿನ ಮರಿಗಳನ್ನು ಬಿಡಲಾಯಿತು. ರೋಟರಿ ಕ್ಲಬ್ ಮಂಗಳೂರು ಇದಕ್ಕೆ ಪ್ರಾಯೋಜಕತ್ವ ನೀಡಿತು. ಪ್ರವಾಸಿಗರಿಗಾಗಿ ದೋಣಿ ವಿಹಾರ ಕೂಡ ಕಲ್ಪಿಸಲಾಗಿತ್ತು. ಪಿಲಿಕುಳ ನಿಸರ್ಗಧಾಮದ ಸೊಸೈಟಿ, ಮೀನುಗಾರಿಕಾ ಇಲಾಖೆ, ಮೀನುಗಾರಿಕಾ ಅಭಿವೃದ್ಧಿ ನಿಗಮ ಮತ್ತು ಮೀನುಗಾರಿಕಾ ಕಾಲೇಜಿನ ಸಹಯೋಗದಲ್ಲಿ ನಡೆದ ಮತ್ಸ್ಯೋತ್ಸವದಲ್ಲಿ ಸಾರ್ವಜನಿಕರು ಸುರಕ್ಷಿತವಾಗಿ ಗಾಳ ಹಾಕಿ ಮೀನು ಹಿಡಿಯಲು 3 ಪ್ಲಾಟ್ಫಾರ್ಮ್ಗಳನ್ನು ನಿರ್ಮಿಸಲಾಗಿತ್ತು. ಆದರೆ ನಿರೀಕ್ಷೆಯ ಮೀರಿ 120ಕ್ಕೂ ಹೆಚ್ಚು ಜನರು ಆಗಮಿಸಿದ ಕಾರಣ ಎಲ್ಲರಿಗೂ ಎಲ್ಲೆಡೆ ಗಾಳ ಹಾಕಲು ಅವಕಾಶವನ್ನ ನೀಡಲಾಯಿತು. ಮೊದಲು ಸಾಂಪ್ರದಾಯಿಕ ಗಾಳ ಬಳಸುವಂತಿಲ್ಲ ಎಂದು ಹೇಳಿದ್ರು. ನಂತರ ಡಿಸಿ ಅದಕ್ಕೂ ಅವಕಾಶವನ್ನ ನೀಡಿದ್ರು.
ಮತ್ಸ್ಯೋತ್ಸವ ಅಲ್ಲದೆ ಜೈವಿಕ ಉದ್ಯಾನವನ, ಸಸ್ಯಕಾಶಿ, ಸಾಂಸ್ಕೃತಿಕ ಗ್ರಾಮ ಸೇರಿದಂತೆ ಎಲ್ಲೆಡೆ ಜನಜಾತ್ರೆಯೇ ಸೇರಿತು. ಉದ್ಯಾನವನದಲ್ಲಿ ಮಕ್ಕಳು, ಹಿರಿಯರು ಸಂಭ್ರಮಿಸಿದ್ರು. ವಾಹನಗಳ ಸಾಲು ಸಾಲು ಕಂಡು ಬಂದಿತು. ಅಂತೂ ಬಲೆಯಲ್ಲಿ ಭಾರೀ ಗಾತ್ರದ ಮೀನುಗಳ ಬೇಟೆ. ಕೈಯಲ್ಲಿ ವಿವಿಧ ಗಾತ್ರದ ಶೈಲಿಯ ಗಾಳಿಗಳನ್ನ ಹಿಡಿದ ಜನರು ಎಲೆ ಮೂಲಕ ಮೀನುಗಳ ಮಾರಾಟ ಮಾಡಿದ್ದೇ ಮಾಡಿತು. ಪಿಲಿಕುಳ ನಿಸರ್ಗಧಾಮದಲ್ಲಿ ಪಿಲಿಕುಳ ಮತ್ಸ್ಯೋತ್ಸವಕ್ಕೆ ಭಾರಿ ಸ್ಪಂದನೆ ಕೂಡ ವ್ಯಕ್ತವಾಗಿತ್ತು. ಒಟ್ಟಿನಲ್ಲಿ ಲೇಕ್ ಗಾರ್ಡನ್ನಲ್ಲಿ ಒಂದು ಜಾತ್ರೆಯ ಸಂದರ್ಭವೇ ಸೃಷ್ಟಿಯಾಯಿತು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.